ನಮಸ್ಕಾರ ವೀಕ್ಷಕರೇ. ನೋಡಿ, ನಾನಿವತ್ತು ನಿಮಗೆ ನಮ್ಮ ತುಳುನಾಡ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಲ್ಲಿ ಉಪಯೋಗಿಸಿದಂತಹ ಕೆಲವೊಂದು ಉಪಕರಣಗಳ ಬಗ್ಗೆ ತಿಳಿಸ್ತೇನೆ. ಅದು ಕೂಡ ಅಕ್ಕಿ ಸಂಗ್ರಹಣೆ ಮಾಡಲಿಕ್ಕೆ ಏನೆಲ್ಲ ಉಪಯೋಗಿಸ್ತಾ ಇದ್ರು, ಅದು ಇನ್ನೂ ಕೂಡ ಇಲ್ಲಿ ನಮ್ಮ ಉಡುಪಿಯಲ್ಲಿ ಒಂದು ಗುತ್ತಿನ ಮನೆಗೆ ಬಂದಿದ್ದೇವೆ. ಸೊ ಇವರು ಈ ಮನೆ ಯಜಮಾನರು, ಅವರು ಇದನ್ನು ಇನ್ನೂ ಹಾಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಏನು ಹಾಳಾಗಿಲ್ಲ. ಇದರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಅವರಲ್ಲೇ ಕೇಳೋಣ, ಬನ್ನಿ. ಆಂಟಿ, ಏನು ಹೇಳಿ? ಇದು ಕಳಸೆ ಅಂತ, ಇದಕ್ಕೆ ಕಳಸ ಅಂತ ಹೇಳ್ತಾರಂತೆ. ಹಿಂದಿನ ಕಾಲದಲ್ಲಿ ಅಕ್ಕಿ ಎಲ್ಲ ಇದರಲ್ಲಿ ಅಳಿತಾ ಇದ್ರು. ಇದರಲ್ಲಿ ಒಂದು 10 ಸೇರು ಅಕ್ಕಿ ಬರ್ತದೆ. 4 ಕಳಸೆ ಅಕ್ಕಿ ಹಾಕಿದರೆ 1 ಮುಡಿ ಅಕ್ಕಿ ಆಗ್ತದೆ. 42 ಸೇರು ಅಕ್ಕಿ ಆಗ್ತದೆ. 1 ಮುಡಿಗೆ 42 ಸೇರು ಅಕ್ಕಿ. ಸೊ ಸುಮಾರು ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಇದು ಸುಮಾರು ಅಂದರೆ ನನ್ನ ಅಪ್ಪನ ಅಮ್ಮನ ಕಾಲದ್ದು, ಅಂದರೆ ನನ್ನ ಅಂದಾಜಿ ಒಂದು 150ರ ಮೇಲೇನೆ ಇರ್ಬೋದಲ್ವಾ? ಹಾಗಾದ್ರೆ ಇದಕ್ಕೆ ಯೂಸ್ ಮಾಡಿದಂತಹ ನೀವೇ ಯೋಚನೆ ಮಾಡಿ ವೀಕ್ಷಕರು, ಇದಕ್ಕೆ ಯೂಸ್ ಮಾಡಿದಂತಹ ಮರ ಯಾವ ರೀತಿದು ಇರ್ಬೋದು, ಯಾವ್ದು ಇರ್ಬೋದು ಅಂತ ಅವ್ರ ಹತ್ರನೇ ಕೇಳೋಣ. ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಇದು ಹೊನ್ನೆ ಮರ ಅಂತ ಹೇಳ್ತಾರೆ, ಅದರದ್ದೇ ಮಾಡೋದಂತ. ಸೊ ನೀವು ಇದನ್ನು ಇನ್ನು ನಿಮ್ಮ ಮುಂದಿನ ಪೀಳಿಗೆಯವರಿಗೆ ಗೊತ್ತಾಗಬೇಕು ತೋರಿಸ್ಬೇಕು ಅಂತ ಹಾಗೆ ಇಟ್ಟಿದ್ದೀರಿ ಅಲ್ಲ? ಇನ್ನು ನೆಕ್ಸ್ಟ್ ಇದಕ್ಕೆ ಸೇರು ಅಂತ ಹೇಳ್ತೇವೆ. ಇದನ್ನು ಯಾಕೆ ಯೂಸ್ ಮಾಡ್ತಿದ್ರು? ಇದು ಅಂದರೆ ಅಕ್ಕಿ ಕೆಲಸದವರಿಗೆಲ್ಲ ಕೊಡುವಾಗ ಅಳತೆ ಮಾಡಿ ಇದರಲ್ಲಿ ಅಕ್ಕಿ ಕೊಡ್ತಾ ಕೆಲಸ ಮಾಡಿ. ಇದು ಪಾವು ಅಂತ, ಇದರಲ್ಲಿ 4 ಪಾವು ಇದು ಹಾಕಿದರೆ 1 ಸೇರು ಅಕ್ಕಿ ಆಗ್ತದೆ. ಇದರಲ್ಲಿ 10 ಸೇರು ಅಕ್ಕಿ ಹಾಕಿದರೆ 10 ಸೇರು, ಮತ್ತು ಇದರಲ್ಲಿ 2 ಪಾವು ಹಾಕಿದರೆ 1 ಕಳಸೆ ಅಕ್ಕಿ ಆಗ್ತದೆ. ಆಮೇಲೆ ಇದು ಚೆನ್ನೆ ಮಣೆ ಅಂತ. ಹಿಂದಿನ ಕಾಲದಲ್ಲೆಲ್ಲ ಬೇಸಾಯ ಎಲ್ಲ ಮುಗಿದು ಆಟಿ ಸಮಯದಲ್ಲಿ ಮನೆಯಲ್ಲೆಲ್ಲ ಕೂತ್ಕೊಂಡು ಇದನ್ನು ಸಮಯವನ್ನು ಇದು ಮಾಡಲಿಕ್ಕೆ ಆಡ್ತಾ ಇದ್ರು. ಇದರಲ್ಲಿ ಇದು ನಶಿಸಿ ಹೋಗಿದೆ. ಈಗೆಲ್ಲ ಮೊಬೈಲ್ ಎಲ್ಲ ಬಂದಿದೆ. ಈಗ ಏನಾದರೂ ಆಟಿ ಕೂಟ ಅದರಲ್ಲೆಲ್ಲ ಇದನ್ನು ಉಪಯೋಗಿಸ್ತಾರೆ ಅಷ್ಟೇ. ಇದಕ್ಕೆ 4 ಕಾಯಿ ಹಾಕಿ ಇದರಲ್ಲಿ ಚೆನ್ನೆ ಮಣೆ ಅಂತ ಆಡ್ತಾ ಇದ್ರು. 2-3 ಥರದ ಆಟ ಇದರಲ್ಲಿ ಉಂಟು ಆಡಲಿಕ್ಕೆ. ಇದು ಸಹ ನಮ್ಮ ಹಿಂದಿನ ಕಾಲದ್ದು, ನಮ್ಮ ಅಜ್ಜಿದ್ದು. ಸೊ ಮೊದಲೆಲ್ಲ ಮನೆಯಲ್ಲೆಲ್ಲ ಫ್ರೀ ಟೈಮಲ್ಲಿ ಅದು ಸಹ ಅಂದರೆ ಅದಕ್ಕೆ ಒಂದು ಸಮಯ ಇತ್ತು. ಇಂಥ ಸಮಯದಲ್ಲಿ ಮಾತ್ರ ಆಡಬೇಕು, ವರ್ಷ ಇಡೀ ಆಡೋದಿಲ್ಲ ಇದರಲ್ಲಿ. ಅದು ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ಅದು ಮಳೆಗಾಲದಲ್ಲಿ ಮಾತ್ರ ಆಡ್ತಾ ಇದ್ರು, ಎಲ್ಲ ಕಾಲದಲ್ಲೂ ಆಡ್ಲಿಕ್ಕಿಲ್ಲ. ಇದಕ್ಕೂ ಒಂದು ಏನಾದರೂ ಒಂದು ಕತೆ ಇರ್ಬೋದಲ್ಲ? ಇರ್ಬೋದು. ಹಾಗೆ. ಸೊ ಇದು ನೋಡಿ, ಇದು ಚೆನ್ನೆ ಮಣೆ. ಅದೇ ಇವಾಗೆಲ್ಲ ಇದಿಲ್ಲ. ಚೆನ್ನೆ ಮಣೆಯಲ್ಲಿ ಆಟ ಆಡೋದಂತೂ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವಾಗೆಲ್ಲ ನಾವು ಎಲ್ಲ ಮಕ್ಕಳು ಕೂಡ ಮೊಬೈಲಲ್ಲಿ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಕಲಿಬೇಕು ಅಂತ ಅನಿಸ್ತಾ ಉಂಟು, ಬಟ್ ಕಲಿಸುವವರು ಇನ್ನು ಸಿಗಬೇಕಲ್ಲ, ಅದೇ ಕಷ್ಟ ಈಗಿನ ಕಾಲದಲ್ಲಿ. ಸೊ ಇದಿಷ್ಟು ನಮಗೆ ಸಿಕ್ಕಂತಹ ಒಂದು ಮಾಹಿತಿ. ಹಾಗೆ ನಾನೇನು ಹೇಳೋದಂತ ಹೇಳಿದರೆ, ಯಾರೇ ಆಗಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೊದಲಿನ ಕಾಲದಲ್ಲಿ ಸಿಕ್ಕಂತಹ ಏನೇ ವಸ್ತುಗಳಿದ್ರು ಅದನ್ನು ಇದೇ ರೀತಿ ಸಂಗ್ರಹಣೆ ಮಾಡಿ ಇಟ್ಟಾಗ ನಿಮ್ಮ ಮುಂದಿನ ಮಕ್ಕಳಿಗೂ ಅದರ ಬಗ್ಗೆ ಗೊತ್ತಾಗುತ್ತೆ. ನಮ್ಮ ಸಂಸ್ಕೃತಿ ಏನು, ಅದು ಯಾವ ರೀತಿ ಇರ್ತದೆ, ಅದನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೋದು ಕೂಡ ಅವರಿಗೆ ಗೊತ್ತಾಗುತ್ತೆ. ಧನ್ಯವಾದಗಳೆಲ್ಲರಿಗೂ.